ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ಇವತ್ತು ನೂಲ ಶ್ರಾವಣ ಅಂದರೆ ವಿಶ್ವದಾದ್ಯಂತ ಜನಿವಾರ ಹಾಕಿದವರಿಗೆಲ್ಲರಿಗೂ ಒಂದು ಹಬ್ಬ. ಅದು ವಿಶ್ವಕರ್ಮ ಬ್ರಾಹ್ಮಣರು ಬೆಳಿಗ್ಗೆದ್ದು ಅವರ ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿ, ಹೆಂಗಸರು ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಿತ್ಯ ಕರ್ಮಗಳನ್ನು ಮಾಡಿದ ನಂತರ ಗಂಡಸರು ಜನಿವಾರ ಚೇಂಜ್ ಮಾಡ್ತಾರೆ. ರಂಗೋಲೆ ಹಾಕಿ ದೇವರಿಗೆ ಹೂವನ್ನಿಟ್ಟು ಅಲಂಕಾರ ಮಾಡಿ ಜನಿವಾರ ಹಾಕಿ ಅವರ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಾರೆ. ಹಾಗೆ ಹೆಂಗಸರು ಅವರ ಏನು ಕೆಲಸಗಳು ಬೆಳಗಿನ ಕೆಲಸಗಳನ್ನೆಲ್ಲ ಮಾಡಿ ಎಲ್ಲ ಕ್ಲೀನಾಗಿ ಮನೆಯನ್ನು ಶುದ್ಧಗೊಳಿಸಿ ಹಾಗೆ ಮನೆ ಅಡುಗೆ ಕಾರ್ಯಕ್ರಮಗಳಲ್ಲಿ ತೊಡಗುವಂಥದ್ದು. ಹಾಗೆ ರಂಗೋಲಿಯ ನೆಟ್ಟು ಬಾಗಿಲು ತೋರಣಗಳು ಕಟ್ಟಿ ಎಲ್ಲ ಮಾಡಿ ಆದ ನಂತರ ಅಡುಗೆಗೆ ಹೋಗುವಂಥದ್ದು. ಈ ಶ್ರಾವಣ ಮಾಸದಲ್ಲಿ ಶುಕ್ರವಾರ ಎಲ್ಲ ಹೆಂಗಸರಿಗೆ ಚೂಡಿ ಹೂ ಕಟ್ಟಿ ಇದು ನಾವೆಲ್ಲರಿಗೆ ಕೊಡುವಂಥದ್ದು. ಅರಶಿನ ಕುಂಕುಮ, ಚೂಡಿ ಹೂ, ಬಳೆ, ರಾವಕಿ ಕಣ ಹೀಗೆ ಅವರವರಿಗೆ ಸಾಧ್ಯ ಇದ್ದಂತೆ ಕೊಡುವಂಥದ್ದು. ಕೊಟ್ಟು ಅವರ ಆಶೀರ್ವಾದ ಪಡೆಯೋದಾದರೆ ಪಡೆಯೋದು, ದೊಡ್ಡವರಾದರೆ ಪಡೆಯೋದು, ಸಣ್ಣವರಾದರೂ ಪಡೆಯೋದು, ದೊಡ್ಡವರಿಗಾದರೆ ಕೊಡುವುದಷ್ಟೇ. ನೋಡಿ, ಕಡಲೆ ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಕರಿಬೇವು ಹಾಗೆ ನೀರುಳ್ಳಿ, ಬೇಕಾದಷ್ಟು ನೀರು ಹಾಗೆ ಉಪ್ಪಾಕಿ ಬೇಯಲಿಕ್ಕೆ ಇಡ್ತೇನೆ. ನೋಡಿ, ಈಗ ಬೆಂತು ಇದು. ಇದಕ್ಕೆ ಇದರ ನೀರನ್ನು ತೆಗೆದು ಬೇರೆ ಎತ್ತಿಟ್ಕೊಳ್ಳೋಣ. ಮತ್ತು ಬೇಕಾದಾಗ ಸೇರಿಸ್ಕೊಳ್ಬೋದು. ಹಾಗೆ ಮಸಾಲಕ್ಕೆ ನಾವು 2 ಕಪ್ಪು ತೆಂಗಿನಕಾಯಿ, ಹಾಗೆ 1 ಚಮಚ ಕೊತ್ತಂಬರಿ, ಅರ್ಧ ಟೀ ಸ್ಪೂನು ಜೀರಿಗೆ, ಅರ್ಧ ಟೀ ಸ್ಪೂನು ಸಾಸಿವೆ, ಹಾಗೆ ಸ್ವಲ್ಪ ಮೆಂತೆ, ಹಾಗೆ ಹುರಿದಿಟ್ಕೊಂಡದಕ್ಕೆ ನಾವು ಕರಿಬೇವು, ನೀರುಳ್ಳಿ, ಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಅಕ್ಕಿ, ಬೆಳ್ತಿಗೆ ಅಕ್ಕಿ ಸೇರಿಸ್ಕೊಂಡಿದ್ವಿ. ನೋಡಿ, ಈಗ ಎಷ್ಟು ಬೇಕಷ್ಟು ನಾವು ಈಗ ಸೇರಿಸಿ ಇದು ನೀರು ಹಾಕಿ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ತೇವೆ. ನೋಡಿ, ಇದು ಕೊದ್ಲು ಅಂತ ಹೇಳ್ತೀವಿ ನಾವು. ಅದರಲ್ಲಿ ಸಿಹಿ ಕುಂಬಳಕಾಯಿ, ಅದಕ್ಕೆ ನಾನು ಬೆಲ್ಲ ಸ್ವಲ್ಪ, ಹಾಗೆ ಹುಣಸೆ ಹಣ್ಣು, ಈಗ ಬದನೆ ಹಾಕ್ಕೊಂಡೆ. ನೋಡಿ, ಈಗ ಮಸಾಲೆ ಹಾಕ್ಕೊಳ್ತಿದ್ದೇನೆ. ಈ ಮಸಾಲಕ್ಕೆ ಕೊತ್ತಂಬರಿ, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಸಾಸಿವೆ, ಹಾಗೆ ಸ್ವಲ್ಪ ಮೆಂತ್ಯ ಎಲ್ಲ ಸೇರಿಸ್ಕೊಂಡು ಹಾಗೆ ನಾವು ಹುರಿದಿಟ್ಟ ಮಸಾಲೆಯನ್ನೆಲ್ಲ ಹಾಕ್ಕೊಂಡಿದ್ದೇವೆ. ನೋಡಿ, ಈಗ ಸಾರಿಗೆ ಇಟ್ಕೊಂಡಿದ್ದೇನೆ. ತೊಗರಿಬೇಳೆ ತೊಳೆದು ಅದಕ್ಕೆ ಟೊಮೆಟೊ, ನೀರುಳ್ಳಿ ಎಲ್ಲ ಹಾಕಿ ಕಾಯಿ ಮೆಣಸು, ಒಂದು 8ರಿಂದ 10 ಕಾಯಿ ಮೆಣಸು, ಮತ್ತು ಅದಕ್ಕೆ ಸಾಂಬಾರು ಹುಡಿ, ನೀರುಳ್ಳಿ, ಕರಿಬೇವು, ಹಾಗೆ ಸಾಂಬಾರು ಹುಡಿ, ಉಪ್ಪು, ಬೇಕಾದಷ್ಟು ನೀರು, ಅರಶಿನ ಹುಡಿ, ಒಂದು 1/4 ಟೀ ಸ್ಪೂನಷ್ಟು, ಗರಂ ಮಸಾಲ ಪೌಡ್ರು, ಜೀರಿಗೆ ಪೌಡ್ರು, ಹಾಗೆ ಮೆಣಸಿನ ಹುಡಿ, ಕೊತ್ತಂಬರಿ ಪುಡಿ ಇದನ್ನೆಲ್ಲ ಸೇರಿಸಿ ಈಗ ಮುಚ್ಚಳ ಮುಚ್ಚಿ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಸೇರಿಸಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡುವ. ನೋಡಿ, ಬೀನ್ಸ್ ಪಲ್ಯ ಮಾಡ್ತಿದ್ದೇನೆ. ಇದಕ್ಕೆ ಟೊಮೆಟೊ, ಕಾಯಿ ಮೆಣಸು, ನೀರುಳ್ಳಿ, ಹಾಗೆ ತೆಂಗಿನ ತುರಿ ಹಾಕ್ಕೊಂಡು ಇದೀಗ ರೆಡಿ ಆಯಿತು. ನೋಡಿ, ಇದು ಪತ್ರೊಡೆ ಮಾಡಲಿಕ್ಕೆ ಅದಕ್ಕೆ ತೆಂಗಿನ ತುರಿ, 2 ಕಪ್ ತೆಂಗಿನ ತುರಿ, 10ರಿಂದ 15 ಮೆಣಸು, ಹುಳಿ ನೋಡಿ ಇಷ್ಟು ದೊಡ್ಡದು ಹಾಕ್ಕೊಂಡಿದ್ದೇನೆ. ಮತ್ತು ಮೆಣಸು ಒಂದು 10ರಿಂದ 15, ಹಾಗೆ ಕೊತ್ತಂಬರಿ ಒಂದು 2 ಸ್ಪೂನಷ್ಟು, ಜೀರಿಗೆ 2 ಸ್ಪೂನಷ್ಟು,
ಸಾಸಿವೆ 1 ಸ್ಪೂನು, ಹಾಗೆ ನಾವು ಹುರಿದುಕೊಂಡಂಥ ಮೆಂತ್ಯ ಒಂದು 2 ಸ್ಪೂನಷ್ಟು, ಹಾಗೆ ಉದ್ದಿನಬೇಳೆಯನ್ನು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಒಟ್ಟಿಗೆ ಎರಡನ್ನು ಒಟ್ಟಿಗೆ ಹಾಕಿ ಹುರಿದಿದ್ದೇನೆ. ಅದನ್ನು ಈಗ ಹಾಕ್ಕೊಳ್ತೇನೆ. ನೋಡಿ ಇದನ್ನು ಹಾಕಿ ನಾವು ಮತ್ತೆ ಸ್ವಲ್ಪ ಅರಶಿನ ಹಾಕ್ಕೊಳ್ಬೇಕು. ಸ್ವಲ್ಪ ಅರಶಿನ ಹಾಕಿ ಇದನ್ನು ರುಬ್ಬಿಕೊಳ್ತೇನೆ. ಈಗೊಂದು ಪಾಯಸಕ್ಕೆ ಇಡುವ ನೋಡಿ ಕಡಲೆಬೇಳೆ, ಇದರಲ್ಲಿ 3/4 ಲೋಟ ಕಡಲೆಬೇಳೆ ಉಂಟು, 1/4 ಲೋಟ ಅಕ್ಕಿ ಉಂಟು. ಇದನ್ನು ನಾವು ಮತ್ತೆ 1/4 ಲೋಟ ಸಾಗು ಇದನ್ನು ಒಟ್ಟಿಗೆ ತೊಳೆದು ಎಷ್ಟು ಬೇಕಷ್ಟು ನೀರು ಸೇರಿಸಿ ಬೇಯಲಿಕ್ಕಿಡುವ. ನೋಡಿ ಇದು ಪತ್ರೊಡೆ ಇದು ಹಿಟ್ಟು ರೆಡಿ ಆಯಿತು. ಇದನ್ನು ನೋಡಿ ಈ ರೀತಿ ಹಚ್ಕೊಳ್ಬೇಕು. ಈ ರೀತಿ ಹಚ್ಕೊಂಡು ಅದನ್ನು ಒಂದು 3, 4, 5 ಎಷ್ಟು ಬೇಕಷ್ಟು ನಾವು ಸೇರಿಸ್ಕೊಂಡು ಮಡಚಿ, ಅಂದರೆ ಹಾಗೇ ಮಡಚಬೇಕು ಹೀಗೆ ಮಡಚಬೇಕು ಅಂತಿಲ್ಲ, ಅವರವರಿಗೆ ಬೇಕಾದ ಹಾಗೆ. ನೋಡಿ ಉಲ್ಟಾ ಇಟ್ಕೊಂಡಿದ್ದೇನೆ. ಈ ರೀತಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಹಚ್ಚಬೇಕು. 4, 5 ಸಣ್ಣದಾದರೆ ಒಂದು 7-8 ಕೂಡ ಇಡ್ಬೋದು. ಅಂದರೆ ತುಂಬ ದಪ್ಪ ಆದರೆ ಬೇಯೋದು ಸ್ವಲ್ಪ ಲೇಟ್. ಸ್ವಲ್ಪ ನಾವು ಸಣ್ಣದು ಮಾಡಿಕೊಂಡ್ರೂ ಕೂಡ ಒಳ್ಳೆಯದು. ಬೇಗ ಹಾಕಿ, ಅಂದರೆ ಇದು ತುಂಬ ನಮಗೆ ಬಗೆ ಇರೋದ್ರಿಂದ ನಾವು 4-5 ಜನ ಸೇರಿ ಈಗ ಮಾಡ್ತಾಯಿದ್ದೇವೆ. ಹಾಗಾಗಿ ರಪ್ಪ ಆಗ್ತದೆ ಇದು. ಹೀಗೆ ಮಾಡಿ ಬೇಯಿಸಬೇಕು. ಅಂದರೆ ಅರ್ಧ ಗಂಟೆ ಅಂದರೆ ಬೇಕೇ ಬೇಕು, ಇಲ್ಲಾಂದರೆ ಒಂದು 3/4 ಗಂಟೆ, ಜಾಸ್ತಿ ಇಟ್ಟರೆ ಒಂದು 3/4 ಗಂಟೆ ಕೂಡ ಬೇಯಿಸ್ಕೊಳ್ಬೋದು. ಬೇಯಿಸಾದ ನಂತರ ಅದನ್ನು ನಾವೊಂದು ಈಗ ಅರ್ಜೆಂಟಿಗೆ ಅಂದರೆ ನಾನು ಇದು ಮತ್ತೆ ತೋರಿಸ್ತೇನೆ. ಇದು ಕಾವಲಲ್ಲಿಟ್ಟು ಎಣ್ಣೆ ಹಾಕಿ ಅದನ್ನು ನಾವು ಫ್ರೈ ಮಾಡ್ಕೊಳ್ಳೋದು, ಅಂದರೆ ಬಡಿಸಿಡ್ಲಿಕ್ಕೋಸ್ಕರ ಮಾತ್ರ. ಮತ್ತು ಸಂಜೆ ಮತ್ತೆ ನಾವು ಅದನ್ನು ಮಸಾಲೆ ಕಡಿದು ಅದು ಮಸಾಲದಲ್ಲೇ ಹಾಕ್ಕೊಳ್ತೀವಿ. ಈಗ ನೋಡಿ ಈ ರೀತಿ ಮಡಿಸ್ಕೊಳ್ತಿದ್ದೇನೆ. ನೋಡಿ ಹೇಗೆ ಬೇಕಾದರೂ ಮಡ್ಚ್ಕೊಳ್ಬೋದು. ಈಗ ನಾವು ಅವಸರಕ್ಕೆ ನೋಡಿ ಅದು ಸಣ್ಣ ಎಲೆ ಅಲ್ಲ, ಅದು ಅಡ್ಡದಿಡ್ಡ ಮಡಚಲಿಕ್ಕೆ ಸರಿ ಬರೋದಿಲ್ಲ, ಅದಕ್ಕೆ ಈ ರೀತಿ ಮಡ್ಚ್ಕೊಳ್ತಿದ್ದೇನೆ. ನೋಡಿ ಹಾಗೆ ಅದು 2 ಸೈಡ್ ಕೂಡ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಪಾಯಸದ್ದಾಯಿತು. ಮುಚ್ಚಳ ತೆಗಿತಿದ್ದೀನಿ. ಈಗ ಕಡ್ದಿಟ್ಟಂಥ ನಾವು ರುಬ್ಬಿಟ್ಕೊಂಡ ಈಗ ಬೆಲ್ಲ ಹಾಕ್ತಿದ್ದೇನೆ. ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಬೆಲ್ಲ, ಇನ್ನು ತೆಂಗಿನಕಾಯಿ ರುಬ್ಬಿಕೊಂಡಂಥ ತೆಂಗಿನಕಾಯಿ ಹಾಲನ್ನು ಹಾಕಬೇಕು. ಅದು ಹಾಕ್ಕೊಳ್ಳುವ. ಹಾಲಿಗೆ ನಾನು ಏಲಕ್ಕಿಯನ್ನು ಸೇರಿಸಿದ್ದೇನೆ. ಹಾಲು ಹಾಕ್ಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಹಾಕ್ಕೊಳ್ಳುವ. ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಮಗೆ ಉಪ್ಪು ಹಾಕಿದರೆ. ಈಗ ಒಂದು ಚಟ್ನಿ ಮಾಡಿಕೊಳ್ಳುವ ನಾವು. ಈಗ ಒಂದು ಚಟ್ನಿಗೆ ನೋಡಿ, ಚಟ್ನಿಗೆ 4 ಕಾಯಿಮೆಣಸು ಕಟ್ ಮಾಡಿ ಹಾಕಬೇಕು. ಹಾಗೆ ಇದರಲ್ಲಿ ಪುದೀನ, ಅರ್ಧ ವಾಸಿ ಪುದೀನ, ಅರ್ಧ ವಾಸಿ ಕೊತ್ತಂಬರಿ ಸೊಪ್ಪು ಉಂಟು. ಬಿಡಿಸಿ ತೋರಿಸಲಿಕ್ಕೆ ಟೈಮ್ ಇಲ್ಲಲ್ಲ, ತುಣುಕಾಗಿ ತೋರಿಸ್ತಿರ್ತೇನೆ. ಹಾಗೆ ಅದನ್ನು ತುಂಡು ಮಾಡಿ ನಾವು ಮಿಕ್ಸಿಗೆ ಹಾಕ್ಕೊಳ್ಬೇಕು. ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ತೆಂಗಿನಕಾಯಿ, ನಾನು ಇದೆಲ್ಲ ತೋರಿಸಲಿಲ್ಲ, ತೋರಿಸ್ತಿದ್ದೇನೆ ಈಗ. ಇದು ಹಾಕ್ಕೊಂಡು ಮತ್ತು ತೆಂಗಿನಕಾಯಿ 1 ಕಪ್ ತೆಂಗಿನಕಾಯಿ, ನೋಡಿ ಹುಳಿ ರುಚಿಗೆ ತಕ್ಕಷ್ಟು, ಮತ್ತು ತೆಂಗಿನ ತುರಿ, ಹಾಗೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ರುಬ್ಬಿಕೊಳ್ಳುವ. ಈಗ ಪಾಯಸಕ್ಕೆ ಒಂದು ಗೇರು ಬೀಜ ಮತ್ತು ದ್ರಾಕ್ಷಿನ ನಾವು ಹುರಿದು ಹಾಕೋಣ. ತುಪ್ಪದಲ್ಲಿ ಹುರ್ಕೊಳ್ಳೋಣ. ಇದೀಗ ಸಾಕು, ಹಾಕ್ಕೊಳ್ತಿದ್ದೇನೆ. ಅದಾಯಿತು. ನೋಡಿ ಇದು ಬಜ್ಜಿ ಮೆಣಸದ್ದು, ಅದು ಪೋಡಿ ಮಾಡ್ಕೊಳ್ತಿದ್ದೇವೆ. ಬಜ್ಜಿ ಮೆಣಸದ್ದು ಕಟ್ ಮಾಡಿದ್ದೀನಿ 2 ಪೀಸ್. ಹಾಗೆ ಹಪ್ಪಳ ಸಂಡಿಗೆ ಕಾಯಿಸೋದು ನಾನು ನಿಮಗೆ ತೋರಿಸಲಿಲ್ಲ, ಪೋಡಿ ಮಾಡ್ಕೊಳ್ತಿದ್ದೇನೆ. ಹಪ್ಪಳ ಸಂಡಿಗೆ ಎಲ್ಲ ಮಾಡಿದ್ದೇನೆ. ನೋಡಿ ಇದಕ್ಕೆಲ್ಲ ಒಗ್ಗರಣೆ ಹಾಕ್ಕೊಳ್ಳುವ. ಈಗ ಟೈಮ್ ಆಯ್ತಲ್ಲ ಊಟಕ್ಕೆ,
ಹಾಗೆ ಈಗ ಬಡಿಸೆಲ್ಲ ಇಡ್ಲಿಕ್ಕೆ ಉಂಟು. ನಮ್ಮ ಕ್ರಮದಲ್ಲಿ ಎಲ್ಲ ಬಡಿಸಿ ಅದು ಹಿರಿಯರಿಗೆ ಬಡಿಸಿಡ್ಲಿಕ್ಕುಂಟು. ಬಡಿಸಿಟ್ಟಾದಮೇಲೆ ಮತ್ತೆ ಎಲ್ಲರೂ ಊಟ ಮಾಡುವಂಥದ್ದು. ಎಲ್ಲದಕ್ಕೆ ನೋಡಿ, ಇದು ಹೀರೆ, ಇದು ಕೂಡ ನಿಮಗೆ ನಾನು ತೋರಿಸಲಿಲ್ವೇ ನನ್ನ ನೆನಪಿಲ್ಲ. ಹೀರೆ, ಇದು ಹೀರೆಗೆ ಒಗ್ಗರಣೆ ಹಾಕ್ಕೊಳ್ತಿದ್ದೇನೆ. ಹೀರೆಕಾಯಿ ಪಲ್ಯ ಮಾಡಿದ್ದೇನೆ ನೋಡಿ. ಇದು ಚಟ್ನಿ, ಅದಕ್ಕೆ ಒಂದು ಒಗ್ಗರಣೆ ಹಾಕಿದ್ದೇನೆ. ನೋಡಿ, ಇದು ಕಡಲೆ ಗಸಿ ನಾನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡೆ. ಇದು ಮಜ್ಜಿಗೆಗೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೇನೆ. ಮುಳ್ಳು ಸೌತೆ ಹಸಿ ಪದಾರ್ಥಕ್ಕೆ ಒಗ್ಗರಣೆ ನೋಡಿ. ಅದು ಬೀನ್ಸ್ ಪಲ್ಯ, ಆಗ ನಾನು ತೋರಿಸಿದೆಲ್ಲ ಅದು ಬೀನ್ಸ್ ಪಲ್ಯ. ಅದಕ್ಕೆ ಈಗ ನಾವು ತೊಂಡೆಕಾಯಿನ ಅದು ಮಸಾಲೆ ಹಾಕ್ಕೊಳ್ಳುವ ಒಗ್ಗರಣೆಗೆ. ಇದು ಬೀನ್ಸ್ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊಳ್ತಿದ್ದೇನೆ. ಇದು ತೊಂಡೆಕಾಯಿದ್ದು. ಇದಕ್ಕೆ ನಾವು ಮಸಾಲ ಬಿಸಿ ಮಾಡ್ಕೊಳ್ಬೇಕು, ಯಾಕಂದರೆ ಮಸಾಲ ಹಾಕೋದ್ರಿಂದ ಅದು ಉಳಿದ್ರೆ ಹಾಳಾಗ್ತದಿಲ್ಲ. ಅದಿದ್ದರೆ ಮಸಾಲನ ಈ ರೀತಿ ಬಿಸಿ ಮಾಡಿ ಮತ್ತೆ ತೊಂಡೆಕಾಯಿ ಸೇರಿಸೋದ್ರಿಂದ ಹಾಳಾಗೋದಿಲ್ಲ. ಈಗ ಇದು ರೆಡಿ ಆಯಿತು. ಈಗ ನಾನು ಆಗ ಹೇಳಿದಂತೆ ಇದು ಪತ್ರೊಡೆನ ನಾನು ಬಿಸಿ ಮಾಡ್ಕೊಳ್ತಿದ್ದೇನೆ ನೋಡಿ. ಈ ರೀತಿ ಬಿಸಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೆಲ್ಲ ತುಂಬ ಚೆಂದ ಆಗ್ತದೆ. ನಾನು ಅದಕ್ಕೆ ಈಗ ಮಸಾಲದಲ್ಲಿ ಮಧ್ಯಾಹ್ನ ಈಗ ಹಾಕೊಳ್ಳಿಲ್ಲ, ಹಾಗಾಗಿ ಇದು ಬಡಿಸಿಡಲಿಕ್ಕೆ ಹೀಗೆ ಮಾಡ್ತಾಯಿದ್ದೇನೆ. ಇನ್ನು ಮತ್ತೆ ಬಾಕಿ ಉಳಿದದನ್ನ ಮಸಾಲಕ್ಕೆ ಹಾಕ್ಕೊಳ್ತೇನೆ. ಈಗ ರೆಡಿ ಆಯಿತು. ಇನ್ನು ಊಟ ಎಲ್ಲ ಬಡಿಸ್ತಾ ಇದ್ದೇನೆ. ಬಡಿಸಿ ಆಯಿತು ನೋಡಿ, ಈ ರೀತಿ ಎಲ್ಲ ಬಡಿಸಿದ್ದೇನೆ. ನೋಡಿದ್ರಲ್ಲ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ನಾಳೆ ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ.